ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಯಲ್ಲಿ ಐಪಿಎಸ್ನಲ್ಲಿ 211ನೇ ರ್ಯಾಂಕ್ ವಿಜೇತ ಪೃಥ್ವಿಕ್ ಶಂಕರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ರವಿಕಾಂತೇಗೌಡ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ರವಿಕಾಂತೇಗೌಡ ಅವರು ಮಾತನಾಡಿ, ಸಾಧನೆಗೆ ಶ್ರದ್ಧೆಯಿಂದ ಕೂಡಿದ ಪರಿಶ್ರಮವೇ ಪ್ರಮುಖವಾದುದು. ಪ್ರತಿಯೊಬ್ಬನಲ್ಲೂ ಸಾಧಿಸುವ ಸಾಮರ್ಥ್ಯವಿದೆ. ವಿದ್ಯಾರ್ಥಿ ಜೀವನದಲ್ಲಿ ಕಂಡ ಕನಸನ್ನ ನನಸು ಮಾಡುವ ರೀತಿಯಲ್ಲಿ ಮುನ್ನಡೆಯಬೇಕು. ಉತ್ತಮ ಅಧ್ಯಾಪಕರು ಇದ್ದಾಗ ಉತ್ತಮ ವಿದ್ಯಾರ್ಥಿ ನಿರ್ಮಾಣ ಸಾಧ್ಯವಿದೆ. ಉತ್ತಮ ಮನುಷ್ಯ ಆಗಿ ಸಮಾಜದಲ್ಲಿ ಮುನ್ನಡೆಯಬೇಕೆಂಬುದು ಶ್ರದ್ಧೆಯ ಮೂಲಕ ಈಡೇರುವಂತಹದ್ದಾಗಿದೆ ಎಂದು ಹೇಳಿದ್ರು. ಈ ಶಾಲೆಯ ಅಧ್ಯಾಪಕರ, ಈ ಶಾಲೆಯ ಶಿಸ್ತು, ಈ ಶಾಲೆಯ ಸಂಯಮ, ಈ ಶಾಲೆಯ ಒಳಗಿರ್ತಕ್ಕಂಥ ಒಂದು ವಾತಾವರಣ ಹಾಗೂ ಅವರು ನಂಬಿರ್ತಕ್ಕಂತಹ ದೈವ, ಇಲ್ಲಿರ್ತಕ್ಕಂಥ ಅಧ್ಯಾಪಕರು, ಅವರ ತಂದೆ ತಾಯಿಗಳ ತ್ಯಾಗ ಎಲ್ಲ ಸಹ ಸೇರಿ ಒಂದು ಸುಮುಹೂರ್ತದಲ್ಲಿ ಆಶೀರ್ವಾದ ರೂಪದಲ್ಲಿ ಅವರಿಗೆ ಅವರ ಶ್ರಮ. ಅಳಿಕೆಯ ಹಳೆ ವಿದ್ಯಾರ್ಥಿ ಪೃಥ್ವಿಕ್ ಶಂಕರ್ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ, ಈ ಅಭಿನಂದನಾ ಸಮಾರಂಭ ಸಾರ್ಥಕತೆ ಪಡೆಯಬೇಕಾದರೆ ವಿದ್ಯಾರ್ಥಿಗಳು ಪ್ರೇರಣೆಗೊಂಡು ಐಎಎಸ್, ಐಪಿಎಸ್ ಅಧಿಕಾರಿಗಳಾಗಿ ಮೂಡಿ ಬರಬೇಕು. ಸತ್ಯಸಾಯಿ ಸಂಸ್ಥೆಗಳಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಸಿಗುತ್ತಿರುವುದರಿಂದ ಇಲ್ಲಿನ ವಿದ್ಯಾರ್ಥಿಗಳು ಇಂತಹ ಸಾಧನೆ ಮಾಡಿದಾಗ ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗಲು ಸಾಧ್ಯ ಎಂದರು. The purpose behind any felicitation or for that matter even an obituary function is not to eulogize the dead but to inspire the living. So ಈಗ ನನಗೆ ಫೆಲಿಸಿಟೇಷನ್ ಮಾಡಿರೋದು ನನಗೆ ಬೆಂತಟ್ಟಕ್ಕೆ ಅನ್ನೋದಕ್ಕಿಂತ ಮಿಗಿಲಾಗಿ ಇಲ್ಲಿ ಎಲ್ಲ ಕೂತಿರೋ ಸ್ಟೂಡೆಂಟ್ಸ್ಗೆ ಇದರಿಂದ ಇನ್ಸ್ಪಿರೇಷನ್ ಆಗಿ ಅಟ್ಲೀಸ್ಟ್ ಒಂದು 10-15 ಜನ ಈ ಎಕ್ಸಾಮ್ ಪಾಸ್ ಮಾಡಿ ಸರ್ವಿಸಿಗೆ ಸೇರ್ಕೊಂಡ್ರೆ ಐ ಥಿಂಕ್ ದಿಸ್ ಫೆಲಿಸಿಟೇಷನ್ ವುಡ್ ಬಿ ಸಕ್ಸಸ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭ ಸಂಸ್ಥೆಯ ಅಧ್ಯಕ್ಷ ಯು ಗಂಗಾಧರ್ ಭಟ್, ಎಸ್ ಚಂದ್ರಶೇಖರ್ ಭಟ್, ಕೃಷ್ಣ ಭಟ್, ಆಡಳಿತಾಧಿಕಾರಿ ಜನಾರ್ದನ ನಾಯಕ್, ಮುಖ್ಯೋಪಾಧ್ಯಾಯ ರಘು ಟಿವೈ ಹಾಗೂ ಪೃಥ್ವಿಕ್ ಶಂಕರ್ನ ಪೋಷಕರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.